ಪರ್ಕಳದ ಹತ್ತಿರ ಇರುವ ಹೊಳೆಯಲ್ಲಿ 2 ದಿನದ ಹಿಂದೆ ಈಜಲು ಹೋದ ಹುಡುಗನ ಕುತ್ತಿಗೆಯಲ್ಲಿದ್ದ 3 ಲಕ್ಷ ರೂಪಾಯಿ ಚಿನ್ನದ ಸರವನ್ನ ಕಳೆದುಕೊಂಡಿದ್ದ. ಹುಡುಗನಾಗ ಸಿಕ್ಕಿಲ್ಲ. ಬಳಿಕ ಮಲ್ಪೆಯ ಮುಳುಗು ತಜ್ಞ ಈಶ್ವರ್ ಮಲ್ಪೆಗೆ ಫೋನ್ ಮಾಡಿ ಕರೆಸಿಕೊಂಡ ತಕ್ಷಣ ಹೋಗಿ ಆ ಹೊಳೆಯಲ್ಲಿ ಅವರು ಹುಡುಕಿದ್ದಾರೆ. ಗ್ರಾಮದೇವರಿಗೆ ಹಾಗೂ ಶ್ರೀ ಕೊಲ್ಲೂರು ಮೂಕಾಂಬಿಕೆ ತಾಯಿಗೆ ಕೈ ಮುಗಿದು ನೀರಿನಲ್ಲಿ ಹುಡುಕಿದಾಗ ಅರ್ಧ ಗಂಟೆ ಬಿಟ್ಟು ಚಿನ್ನದ ಸರ ಸಿಕ್ಕಿದೆ. ಅಷ್ಟು ದೊಡ್ಡ 25 ಫೀಟ್ ಅಡಿಯ ಹೊಳೆಯಲ್ಲಿ ಈ ಚಿನ್ನದ ಸರ ಸಿಕ್ಕಿದ್ದು ಪವಾಡವೇ ಸರಿ ಎನ್ನಲಾಗುತ್ತಿದೆ. ಅರ್ಧ ಗಂಟೆ ನೋಡುವಾಗ ಸುಮಾರು ಒಂದು 30 ಅಡಿ ಆಳದಲ್ಲಿ. ಆದ್ರೆ ಅವ್ರ ಮನೆಯಲ್ಲಿ ತುಂಬಾ ಬೈದ್ರು. ಆದ್ರೆ ಹುಡುಗ ಬಂದು ನನಗೆ ಹೇಳಿದ, ಒಂದು ಹುಡುಗಿ ಕೊಡಿ ಅಂತೆ, ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮಗನಿಗೆ ಮಾಡಿದ್ದಾರೆ. ಆದ್ರೆ ಇವತ್ತು ಬಂದಿದೆ ಒಂದಿಗೆ ಹುಡುಗಿ. ಸುಮಾರು ಅರ್ಧ ಗಂಟೆ ನೋಡುವಾಗ ಸುಮಾರು ಒಂದು 30 ಅಡಿ ಆಳದಲ್ಲಿ ಅವ್ರ ಚಿನ್ನ ಸರ ಸಿಕ್ಕಿದೆ. ಸುಮಾರು 4 ಗ್ರಾಮ ಆಗ್ಬೋದು. ಚಿಕ್ಕದೊಂದು ಚಿನ್ನ ಸಿಕ್ಕಿದೆ. ತುಂಬಾ ಕಷ್ಟಪಟ್ಟಿರ್ಬೋದು, ತಂದೆ ತಾಯಿಗೆ ಸಹ ಅವನಿಗೆ ಬೈದಿರ್ಬೋದು. ಆದ್ರೆ ಇನ್ನಾದ್ರೂ ತುಂಬಾ ಜಾಗರೂಕತೆಯಿಂದ ಇಂಥ ಚಿನ್ನ ಎಲ್ಲ ಹಾಕೊಂಡು ಈಜಲಿಕ್ಕೆಲ್ಲ ಹೋಗಬಾರ್ದು. ಮತ್ತೆ ಮಕ್ಕಳು ಯಾರು ಸಹ ಇಂಥ ನೀರಿಗೆ ಸೆಲ್ಫಿ ಹಾಗೂ ರೀಲ್ಸ್ ಹುಚ್ಚಿಗೆ ಯಾರು ಬರಬಾರ್ದು. ಯಾಕೆಂದ್ರೆ ತುಂಬಾ ಅಮೂಲ್ಯವಾದ ಪ್ರಾಣ. ಇಂಥ ನಿಮ್ಮ ಚಿನ್ನ ಇದ್ರೂ ಸಹ ನೀವು ಮನೆಯಲ್ಲಿಟ್ಟು ಮೇಲ್ಗಡೆ ಹೇಳಿ ಬರಬೇಕು. ತುಂಬಾ ಜಾಗೃತೆಯಿಂದಿರಿ ಅಂತ ಹೇಳ್ತಾ ಈ ಚಿನ್ನವನ್ನೀಗ ಆ ವಾರಸುದಾರರಿಗೆ ಒಪ್ಪಿಸ್ತಾ ಇದ್ದೀನಿ. ಸುಮಾರು ಒಂದು 3 ಲಕ್ಷ ರೂಪಾಯಿದ ಚಿನ್ನ ಏನೋ ಈಜಲಿಕ್ಕೆ ಹೋಗಿ ಕಳೆದು ಹೋಗಿದೆ. ಇವತ್ತಿಗೆ 3 ದಿವಸ ಆಯ್ತು. ಪ್ರಯತ್ನ ಪಟ್ಟರು ಸಿಕ್ಕಿಲ್ಲ. ಆದ್ರೆ ಅವಳ ಮನೇಲಿ ತುಂಬಾ ಹೇಳ್ತಿದ್ರು, ಕಷ್ಟಪಟ್ಟು ಮಾಡಿದ ಮಗನಿಗೋಸ್ಕರ. ಆ ಮಗ ಎಲ್ಲ ಕಳ್ಕೊಂಡಿದ್ದಾನೆ. ಆದ್ರೆ ಇಂಥ